ಜೈ ಶ್ರೀರಾಮ್, ಹೇಗಿದ್ದೀರಾ? ಇವತ್ತಿನ ಶ್ರೀಕೃಷ್ಣನ ಅಲಂಕಾರ ನೋಡ್ಕೊತಾ ಬನ್ನಿ. ಇವತ್ತು ಶನಿವಾರ, ಚತುರ್ದಶಿ ಬೇರೆ, ನಾಳೆ ಅಮಾವಾಸ್ಯೆ. ಇಲ್ಲಿ ತುಂಬಾ ಸೆಕೆ ಇದೆ, ಮೋಡ ಮೋಡ ಹಾಕಿ ಮಳೆ ಬರ್ತಾ ಇಲ್ಲ. ಪ್ರವಾಸಕ್ಕೆ ಬರೋರು ಸ್ವಲ್ಪ ಮುಂದೆ ಹಾಕಿ. ಇವತ್ತಿನ ಶ್ರೀಕೃಷ್ಣ ಅಲಂಕಾರ ಶಾರ್ಟ್ಸಲ್ಲಿಯೂ ಹಾಕ್ತೀನಿ. ಇವತ್ತಿನ ಒಂದು ಏನು ಗೊತ್ತಾ, ಸಮ್ಮರಲ್ಲಿ ಹೇಗೆ ನಾವು ಈ ಸೆಕೆನ ತಡಿಬೋದು ಅನ್ನೋದಕ್ಕೆ ಒಂದು ಎರಡು ರೆಸಿಪಿ ತೊಗೊಂಬಂದಿದ್ದೀನಿ. ಕೆಲವು ಪ್ಲ್ಯಾನಿಂಗ್ ಎಲ್ಲ ಹೇಳ್ತೀನಿ. ವಿಡಿಯೋ ಮಿಸ್ ಮಾಡದೆ ಕೊನೆಯ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನೋಡಿ, ಈಗ ಬೇಸಿಗೆಗೆ ಬೇಕಾಗುವಂತಹ ಒಂದು ಮೆಂತ್ಯ ತಂಬುಳಿನ ಮಾಡ್ಕೊಂಡು ಬರೋಣ. ಇಲ್ಲಿ ಉಡುಪಿಯಲ್ಲಿ ಸಾಧಾರಣ ಎಲ್ಲ ಫಂಕ್ಷನ್ಗಳಿಗೆ ಇದನ್ನ ಮಾಡೇ ಮಾಡ್ತಾರೆ. ತುಂಬ ಟೇಸ್ಟಿಯಾಗಿ ಬರುತ್ತೆ, ಕಹಿ ಇರೋದೇ ಇಲ್ಲ. ಫಸ್ಟ್ ನೋಡಿ, ಬಾಣಲಿಗೆ ಒಂದು ಚಮಚ ತುಪ್ಪ ಹಾಕ್ಕೊಳ್ಳಿ. ತಂಬುಳಿಗೆ ಯಾವತ್ತೂ ತುಪ್ಪನೇ ಬೆಟರು. ಆನಂತರ ಅದಕ್ಕೆ ಒಂದು ಚಮಚ ಮೆಂತೆ. ನನಗೆ ಒಂದು ಅರ್ಧ ಲೀಟ್ರಷ್ಟು ನಾನು ತಂಬುಳಿ ಮಾಡ್ತಾಯಿದ್ದೀನಿ. ಅದರ ಅಳತೆಗೆ ಅರ್ಧ ಲೀಟ್ರ್ ಅಂದರೆ ಒಂದು 3 ಕಪ್ ಅಷ್ಟು ತಂಬುಳಿ ನೋಡ್ಬೋದು. ಅದಕ್ಕೆ ನನಗೆ ಒಂದು ಚಮಚ ಮೆಂತೆ, ಒಂದು ಅರ್ಧದಿಂದ 3/4 ಚಮಚ ಉದ್ದಿನಬೇಳೆ, ಆಮೇಲೆ ಒಂದು ಅರ್ಧ ಚಮಚೆಯಷ್ಟು, ಅರ್ಧ ಚಮಚ ಅಥವಾ 3/4 ಚಮಚ ಉದ್ದಿನಬೇಳೆ ಆದ ನಂತರ ಅರ್ಧ ಚಮಚೆಯಷ್ಟು ಜೀರಿಗೆ ಹಾಕ್ಕೊಳ್ಳಿ. ಅದನ್ನ ಫ್ರೈ ಆಗಲಿಕ್ಕೆ ಬಿಡಿ. ಸಿಮ್ಮಲ್ಲಿಟ್ಟು ಫ್ರೈ ಮಾಡಿ. ಅದು ಇದು ಕಪ್ಪಾಗೋದು ಬೇಡ. ಏನು ಗೊತ್ತಾ, ಆ್ಯಕ್ಚುಲಿ ತಂಬುಳಿಗಳಿಗೆ ನಾವು ಹೆಲ್ತ್ ವೈಸ್ ಮಾಡೋದಾದರೆ ಉದ್ದಿನಬೇಳೆ ಹಾಕಬಾರ್ದು. ಈ ಥರ ನಾವು ಟೇಸ್ಟಿಗೋಸ್ಕರ ಕ್ಯಾಶುವಲ್ ಆಗಿ ಮಾಡ್ತೀವಿ ಅಂದರೆ ಉದ್ದಿನಬೇಳೆ ಹಾಕೋದ್ರಲ್ಲಿ ಏನೂ ತೊಂದರೆ ಇಲ್ಲ. ನಾವು ಹೆಲ್ತ್ ವೈಸ್ ನಮಗೆ ಹೊಟ್ಟೆ ನೋವು ಆಗುತ್ತೆ, ಆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅನ್ನೋದಾದರೆ ಇದಕ್ಕೆ ನೀವು ಉದ್ದಿನಬೇಳೆ ಹಾಕಬೇಡಿ. ಮೆಣಸು ಕೂಡ ಹಾಕಬೇಡಿ, ಯಾವುದು ಕೆಂಪು ಮೆಣಸು. ಅದರ ಬದಲು ಕಾಳು ಮೆಣಸು ಹಾಕ್ಕೊಳ್ಳಿ. ಆನಂತರ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕಿ ತೆಂಗಿನಕಾಯಿ ಜೊತೆ ರುಬ್ಕೋಬೇಕು. ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ. ಈಗ ಫಸ್ಟು ನೀಟಾಗಿ ಫ್ರೈ ಆಗಲಿ. ಅದೊಂದು ಮಾತು ನೆನಪಲ್ಲಿರಲಿ, ಅದು ನಿಮಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ತಣ್ಣಗಾದ ನಂತರ ನೋಡಿ, ಅದನ್ನ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಅಥವಾ ಮಜ್ಜಿಗೆನೇ ಹಾಕಿ ಅದನ್ನ ರುಬ್ಕೊಳ್ಳಿ. ಉಪ್ಪು ಜೊತೆ ರುಬ್ಕೊಳ್ಳಿ. ಆನಂತರ ಈ ಬೇಸಿಗೆಗೆ ಏನು ಗೊತ್ತಾ, ಎಷ್ಟೋ ಜನ ತಂಬುಳಿ ತಿನ್ನಲ್ಲ. ತಂಬುಳಿ ತಿನ್ನೋದು ತುಂಬಾ ಹೆಲ್ಪ್ ಆಗುತ್ತೆ. ನಾನು ತುಂಬ ದಿವಸ ಆಯ್ತು ಈ ತಂಬುಳಿಗಳನ್ನೆಲ್ಲ ಮಾಡಿದೆ. ಇನ್ನು ಈ ವೀಕಲ್ಲಿ ಫುಲ್ಲು ನಿಮಗೆ ತಂಬುಳಿ ರೆಸಿಪಿನ ಹಾಕ್ತಾ ಬರ್ತೀನಿ. ಕುಡಿಯೋ ತಂಬುಳಿ, ಆನಂತರ ಅನ್ನಕ್ಕೆ ಕಲಿಸ್ಕೊಳ್ಳುವಂಥ ತಂಬುಳಿ. ನನಗೆ ತುಂಬ ತಂಬುಳಿ ವೆರೈಟಿ ಬರುತ್ತೆ. ನಮ್ಮ ಮನೆಯಲ್ಲಿ ತಂಬುಳಿ ಎಲ್ಲ ಮಸ್ಟ್ ಆ್ಯಂಡ್ ಶುಡ್. ಪ್ರತಿ ಫಂಕ್ಷನಿಗೂ ನಾವು ತಂಬುಳಿ ಮಾಡೇ ಮಾಡ್ತೀವಿ. ಒಂದು ಆರೋಗ್ಯ ವೈಸ್ ಮಾಡುವಂಥ ತಂಬುಳಿ ನಾನು ಯಾವತ್ತೂ ತೋರಿಸ್ತಾ ಇರ್ತೀನಿ ನಿಮಗೆ. ಜೀರಿಗೆ ಮತ್ತು ಪೆಪ್ಪರ್ ಮತ್ತು ಓಮ್ ಕಾಳು ಅಥವಾ ಅಜ್ವೈನ್ ಅಂತ ಹೇಳ್ತಾರಲ್ಲ, ಅದನ್ನ ಬಳಸಿ ಮಾಡುವಂಥದ್ದು. ಇದು ಬೇಡ, ನಮಗೆ ಟೇಸ್ಟಿಗೋಸ್ಕರ ಬೇಕು ಅನ್ನೋದು ನೋಡಿ, ಈ ಥರ ಕೆಂಪು ಮೆಣಸು ಉದ್ದಿನಬೇಳೆ ಹಾಕ್ಕೊಂಡು ಮಾಡಿ, ಅದು ಚೆನ್ನಾಗಾಗತ್ತೆ. ನಿಮಗೆ ಬೇಕು ಅಂತಂದರೆ ಒಂದು ಅರ್ಧ ಚಮಚೆಯಷ್ಟು ಬೆಲ್ಲ ಹಾಕ್ಕೊಳ್ಳಿ. ಅದು ನಿಮಗೆ ಬಿಟ್ಟಿರುವಂಥದ್ದು, ಅದು ಕಂಪಲ್ಸರಿ ಅಲ್ಲ. ನೋಡಿ, ತಂಬುಳಿ ರೆಡಿಯಾಗಿಬಿಡ್ತು. ನಾರ್ಮಲ್ ಆಗಿ ಈ ತಂಬುಳಿ ಅಂತೂ ಹೆಲ್ತ್ ವೈಸು ತುಂಬಾ ಹೆಲ್ಪ್ ಮಾಡುತ್ತೆ. ಕಬ್ಬಿಣ ಸತ್ವ ಕೊಡುತ್ತೆ, ಕಾಂಪ್ಲೆಕ್ಷನ್ ಕೊಡುತ್ತೆ ಚರ್ಮಕ್ಕೆ. ಆನಂತರ ಒಂದು ಚಿತ್ರಾನ್ನ ಮಾಡೋಣ. ಈ ಥರ ಚಿತ್ರಾನ್ನ ಮಾಡಿಕೊಟ್ರೆ ಯಾವ ಮಕ್ಕಳು ಬೇಡ ಅನ್ನಲ್ಲ. ಒಂದು ಸಲ ನೋಡ್ಕೊಳ್ಳಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಕೊಬ್ಬರಿ ಎಣ್ಣೆ ತುಂಬ ಚೆನ್ನಾಗಾಗುತ್ತೆ ಇದಕ್ಕೆ. ಆನಂತರ ಅದಕ್ಕೆ ಉದ್ದಿನಬೇಳೆ, ಸಾಸಿವೆ ಹಾಕ್ಕೊಳ್ಳಿ. ನಾನು ತುಂಬ ಸಲ ಈ ವಿಡಿಯೋನ ತೋರಿಸಿದ್ದೀನಿ. ಅದು ಬೇಸಿಗೆ ರೆಸಿಪಿ ಜೊತೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಹೆವಿ ಎಲ್ಲ ಮಸಾಲೆ ಇಲ್ಲದ ರೆಸಿಪಿ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಉದ್ದಿನಬೇಳೆ, ಸಾಸಿವೆ ಹಾಕ್ಕೊಂಡು ಅದು ಬ್ರೌನ್ ಆಗ್ತಾ ಬಂದ ಹಾಗೆ ಅದಕ್ಕೆ ಸ್ವಲ್ಪ ನೆಲಗಡಲೆ, ಗೇರು ಬೀಜ 1 by 1 ಹಾಕ್ತಾ ಬರಬೇಕು, ಒಟ್ಟಿಗೆ ಹಾಕಬೇಡಿ. ಆನಂತರ ಸ್ವಲ್ಪ ಬೇಕಂದರೆ ದ್ರಾಕ್ಷಿ ಗೋಡಂಬಿ ಹಾಕಿದರೆ ಯಾವ ಮಕ್ಕಳು ಬೇಡ ಅಂತ ಹೇಳಲ್ಲ, ಗ್ಯಾರಂಟಿ ತಿಂತಾರೆ. ನೀವು ನೋಡ್ಕೊಳ್ಳಿ, ಇದನ್ನ ಮನೆ ಆಹಾರ ಹೆಲ್ತಿಗೆ ತುಂಬಾ ಒಳ್ಳೆಯದಿದು. ಆನಂತರ ಕಾಯಿ ಮೆಣಸು ಅದಕ್ಕೆ ಉದ್ದಕ್ಕೆ ಹಚ್ಚಿ ಹಾಕ್ಕೊಳ್ಳಿ. ನಾನು ಇಂಗು ಹಾಕೋದು ಮರ್ತಿದ್ದೆ, ನೀವು ಬೇಕಾದ್ರೆ ಒಂದು ಚಿಟಿಕೆ ಇಂಗು ಹಾಕ್ಕೊಳ್ಳಿ. ಆನಂತರ ಕರಿಬೇವಿನ ಸೊಪ್ಪು, ಅದನ್ನ ನೀಟಾಗಿ ಕಟ್ ಮಾಡಿ ಹಾಕಿದರೆ ಎಲೆ ಅಥವಾ ತಟ್ಟೆ ತುದಿಗೆ ಅದನ್ನ ತೆಗೆದಿಡೋದಿಲ್ಲ.
ನೋಡಿ ದ್ರಾಕ್ಷಿ ಮತ್ತು ಕರ್ಬೇವಿನ ಸೊಪ್ಪು ಒಟ್ಟಿಗೆ ಹಾಕ್ತಾಯಿದ್ದೀನಿ. ಎಲ್ಲನೂ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ನೋಡಿ ಎಷ್ಟು ನೀಟಾಗಿ ಫ್ರೈ ಆಗ್ತಿದೆ. ನಂದು ಟ್ರೈಪ್ಲೇ ಬಾಟಮ್ ಇರುವಂಥ ಇದು ಬಾಣಲಿ, ಇದು ತುಂಬಾ ಚೆನ್ನಾಗಾಗುತ್ತೆ. ಆನಂತರ ಅದಕ್ಕೆ ಸ್ವಲ್ಪ ಅರಿಶಿನ, ಒಂದು ಅರ್ಧ ಚಮಚೆಯಷ್ಟು ಅರಿಶಿನ ಇರಲಿ. ಆನಂತರ ಒಂದು 4-5 ಟೀ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಅದಕ್ಕಿಂತ ಮುಂಚೆ ಅನ್ನನ ಇಟ್ಕೊಂಡು ತಣ್ಣಗಾಗಲಿಕ್ಕೆ ಇಟ್ಟುಬಿಡಿ. ನೋಡಿ ಈ ಥರ ಫ್ರೈ ಮಾಡಿ ನೀಟಾಗಿ ಅದನ್ನ ಇದಾಗಲಿಕ್ಕೆ ಬಿಡಿ. ಆ ತೆಂಗಿನಕಾಯಿ ಕೂಡ ಫ್ರೈ ಆಗಲಿಕ್ಕೆ ಬಿಡಿ. ಆವಾಗೊಂದು 3-4 ಅವರ್ಸ್ ಜಾಸ್ತಿ ಇಟ್ಟರು ನೀವು ಅಡ್ಡ ಸ್ಮೆಲ್ ಬರೋದಿಲ್ಲ. ಆನಂತರ ಅದು ಹುರಿತಾ ಇರುವ ಹಾಗೆ ನೋಡಿ ಈ ಕಡೆ ಅನ್ನಕ್ಕೆ ಸ್ವಲ್ಪ ಉಪ್ಪು, ಬೆಲ್ಲ ನಿಮ್ಮದು ಆಪ್ಷನಲ್ಲು, ಬಟ್ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ, ಮಕ್ಕಳು ಇಷ್ಟಪಡ್ತಾರೆ. ಕೊತ್ತಂಬರಿ ಸೊಪ್ಪು, 1-1.5 ನಿಂಬೆಹಣ್ಣು ಹಾಕ್ಕೊಂಡು ಈ ಮಸಾಲೆನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದು ಮಾತ್ರ ಬೇಸಿಗೆಗೆ ಹೇಳಿ ಮಾಡಿಸಿದಂಥ ರೆಸಿಪಿ. ಇದರಲ್ಲಿ ಪ್ರೋಟೀನು, ಸ್ಟಾರ್ಚು, ವಿಟಮಿನ್ ಸಿ, ಬಿ ಕಾಂಪ್ಲೆಕ್ಸ್, ಈ ನೆಲಗಡಲೆಲ್ಲ ಹಾಕ್ತೀವಿ ನೋಡಿ, ಎಲ್ಲನೂ ಸಿಗುತ್ತೆ ಮಕ್ಕಳಿಗೆ. ಇದೊಂದು ಕಂಪ್ಲೀಟ್ ಆಹಾರ. ಅದನ್ನ ಮೂಗು ಮುರಿಯೋಕ್ಕೆಲ್ಲ ಹೋಗ್ಬಿಡಿ, ತುಂಬಾ ಚೆನ್ನಾಗಿ ಬರುತ್ತೆ ಇದು. ಎಸ್ಪೆಷಲಿ ಏನು ಗೊತ್ತಾ, ಸಕ್ಕರೆ ಬದಲು ಬೆಲ್ಲ ಹಾಕ್ಕೊಳ್ಳಿ, ಆವಾಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಆನಂತರ ಚಕಾಚಕ್ಕಂತ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸಿದ್ದೀನಿ. ನೋಡಿ ನಮ್ಮ ಚಿತ್ರಾನ್ನ ರೆಡಿಯಾಗಿಬಿಡ್ತು. ಆನಂತರ ಮಸ್ಕ್ ಮೆಲನ್ ಇತ್ತು ನನ್ನ ಹತ್ರ, ಆಮೇಲೆ ಕಲ್ಲಂಗಡಿ ಹಣ್ಣಿತ್ತು. ಅದ್ರ ಎರಡದು ನಾವೊಂದು ಸಾಲಡ್ ಮಾಡ್ಕೊಳ್ಳೋಣ. ಏನು ಸಿಹಿ ಗಿಹಿ ಹಾಕದೆ ಫ್ರೂಟ್ಸ್ ಮಿಕ್ಸ್ ಮಾಡಿ ಹಾಕೋದಷ್ಟೇ. ಇದನ್ನೂ ಸ್ವಲ್ಪ ವೆರೈಟಿಯಲ್ಲಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿದ್ರ ನಾನು ಮೀಶೋದಿಂದ ತರಿಸಿದೆ ನೋಡಿ, ಈ ಸ್ಪೂನಲ್ಲಿ ತುಂಬ ಚೆನ್ನಾಗಾಗತ್ತೆ ಇದು ತಿರುಳೆಲ್ಲ ತೆಗಿಲಿಕ್ಕೆ. ಆನಂತರ ಅದರಲ್ಲಿ ಬಂದ ಸ್ಪೂನ್ ಇದೆ ನೋಡ್ಬೋದು, ಅದರಿಂದ ರೌಂಡಾಗಿ ಕಟ್ ಮಾಡ್ಕೋಬೋದು. ತುಂಬಾ ಶೇಪ್ ನೋಡ್ಲಿಕ್ಕಂತೂ ಕಣ್ಣಿಗೆ ಖುಷಿಯಾಗತ್ತೆ. ಈ ಥರ ಕಟ್ ಮಾಡ್ಕೊಳ್ಳಿ. ಕರ್ಬೂಜ ಹಣ್ಣು, ಆನಂತರ ಕಲ್ಲಂಗಡಿ ಹಣ್ಣು, ಬಾಳೆಹಣ್ಣು ಎಲ್ಲನೂ ಈ ಥರ ಕಟ್ ಮಾಡ್ಕೊಳ್ಳಿ. ನಿಮಗೆ ಇದೆ ಒಣ ದ್ರಾಕ್ಷಿ ಬೇಕು ಅಂದ್ರೆ ಅದನ್ನೂ ಹಾಕ್ಕೊಳ್ಳಿ. ಅಥವಾ ನಿಮಗೆ ಈ ಮಾವಿನ ಹಣ್ಣು ಬರುತ್ತಲ್ವ, ಮಾವಿನ ಹಣ್ಣು ಎಲ್ಲನೂ ಹಾಕ್ಕೊಳ್ಳಿ. ನೋಡಿ ಎಲ್ಲನೂ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಇದು ತುಂಬ ಒಂಥರ ಸೆಕೆಗೆಲ್ಲ ಇದು ತಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇದಕ್ಕೆ ನೀವು ಎಲ್ಲ ಮಾಡಿದ ನಂತರ ಬೇಕಾದರೆ ಒಂದು ಚಿಟಿಕೆ, ಒಂದು ಅರ್ಧ ಚಮಚಷ್ಟು ಚಾಟ್ ಮಸಾಲೆನೂ ಹಾಕ್ಬೋದು. ಬೇಡ ಅಂತಂದರೆ ಒಂದು ಚಿಟಿಕೆ ಪೆಪ್ಪರ್ ಪುಡಿ ಹಾಕಿ ಸ್ವಲ್ಪ ಮಗಚಿ. ಈ ಬೇಸಿಗೆನಲ್ಲಿ ನೀರು ಜಾಸ್ತಿ ಕುಡಿದು ಗಂಟ್ಲು ನೋವೆಲ್ಲ ಬರುತ್ತೆ ನೋಡಿ, ಈ ಪೆಪ್ಪರ್ ಪುಡಿ ತುಂಬ ಹೆಲ್ಪ್ ಆಗುತ್ತೆ. ಚಾಟ್ ಮಸಾಲ ಅಥವಾ ಪೆಪ್ಪರ್ ಪುಡಿ, ಕೆಲವರು ಜೀರಿಗೆ ಪುಡಿನೂ ಹಾಕೋತಾರೆ, ಅದು ಎಲ್ರಿಗೂ ಇಷ್ಟ ಆಗೋದಿಲ್ಲ. ಪೆಪ್ಪರ್ ಪುಡಿ ತುಂಬಾ ಹೆಲ್ಪ್ ಆಗುತ್ತೆ, ಹಾಕ್ಕೊಂಡು ನೋಡಿ. ಇದಕ್ಕೆ ನಿಮಗೆ ಯಾವ ಬೇಕು ಫ್ರೂಟ್ಸ್ ಅದನ್ನೆಲ್ಲ ನೀವು ಹಾಕೋಬೋದು. ತುಂಬ ಮಸಾಲೆ ಹಾಕಬೇಡಿ. ನೋಡಿ ನಾನು ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ, ನೋಡ್ಬೋದು ಮಗನಿಗೆ. ನೋಡಿ ಹೇಗೆ ಎಷ್ಟು ಕಲರ್ಫುಲ್ ನಂದು ಬೆಳಗ್ಗೆದು ಫಲಾಹಾರ ರೆಸಿಪಿ ಅಂತ ನೋಡ್ಬೋದು. ಆನಂತರ ಏನು ಗೊತ್ತಾ, ಈ ಬೇಸಿಗೆಗೆ ನೋಡಿ ಅದು ಆ ಫ್ರೂಟ್ ಸಲಾಡ್ ಎಷ್ಟು ಚೆನ್ನಾಗಿ ಕಾಣ್ತಿದೆ, ನೋಡ್ತಾ ಇದ್ದೀರಲ್ವಾ, ಮಾಡಿ ನೋಡಿ ಫ್ರೆಂಡ್ಸ್. ಆನಂತರ ಈ ಬೇಸಿಗೆಗೆ ಮುಂಚಿನ ಅವತ್ತು ಉಳಿದ ಅನ್ನನ ನೀರು ಹಾಕಿಟ್ರೆ ಅದಕ್ಕೆ ಕೆನೆ ಮೊಸರು ಹಾಕ್ಕೊಂಡು ನಾವು ತಿನ್ನಬೇಕು. ನಾನು ಮೊನ್ನೆ ಮೆಣಸ್ಕಾಯಿ ಉಪ್ಪಿನಕಾಯಿ ಮಾಡಿದರೆ ಅದನ್ನು ಹಾಕ್ಕೊಂಡು ಸರ್ವ್ ಮಾಡಿಕೊಂಡು ನೀವು ನೋಡ್ಬೋದು. ಒಂದು ಚಿಟಿಕೆ ಉಪ್ಪು, ಉಪ್ಪಿನಕಾಯಿ, ಕೆನೆ ಮೊಸರು ಹಾಕ್ಕೊಂಡು ತಿನ್ನಿ. ಈ ಸೆಕೆಗೆ ಕೆಲವರಿಗೆ ಎಷ್ಟೋ ಜನರಿಗೆ ಹೊಟ್ಟೆ ನೋವಾಗುತ್ತೆ, ಅವ್ರಿಗೆ ಇದು ಅವಾಯ್ಡ್ ಆಗುತ್ತೆ. ನೋಡಿ ಮಾಡಿ ನೀವು. ಆನಂತರ ಈ ಬೇಸಿಗೆಗೆ ಎಷ್ಟೋ ಜನಗಳಿಗೆ ನಾನು ನೋಡಿದ್ದೀನಿ, ಇದು ಬರುತ್ತೆ, ಎಂಥದ್ದು ಬೆವರ್ಸಲೆ ಬರುತ್ತೆ, ಈ ಸೆಕೆ ಬೊಕ್ಕೆ ಅಂತ ಹೇಳ್ತಾರಲ್ವ ಅದು. ಅದಕ್ಕೆ ಏನು ಗೊತ್ತಾ, ಎಣ್ಣೆ ಹಚ್ಚಿ ಒಂದು 10 ನಿಮಿಷ ಬಾತ್ರೂಮಲ್ಲೇ ನೀವು ಸ್ನಾನ ಮಾಡ್ಕೋಬೋದು. ಬಟ್ ಸೋಪ್ ಹಾಕ್ಕೋಬೇಡಿ, ಕಡಲೆ ಹಿಟ್ಟು ಹಾಕಿ ಸ್ನಾನ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಇದು ಏನು ಗೊತ್ತಾ, ಸೋಪ್ ಮಾತ್ರ ಹಾಕಬಾರ್ದು ಈ ಬೆವರ್ಸಲೆ ಬಂದಾಗ ಅಥವಾ ಸೆಕೆ ಬೊಕ್ಕೆ ಬಂದಾಗ. ಎಣ್ಣೆ ಹಚ್ಚಿ ಕಡಲೆ ಹಿಟ್ಟು ಹಾಕಿ ಸ್ನಾನ ಒಂದು ವಾರಕ್ಕೊಂದ್ಸಲ ಅದು ಮಾಡೋದ್ರಿಂದ ಅದರ ಉರಿತ ಎಲ್ಲ ಕಡಿಮೆ ಆಗುತ್ತೆ. ಈ ಉಡುಪಿಯಲ್ಲಂತೂ ತುಂಬಾ ಸೆಕೆ ಇದೆ. ದಿನ ಒಂದು 11 ಗಂಟೆಯಿಂದ 2-3 ಗಂಟೆ ತನಕ ಮೋಡ ಆಗೋದು, ಆನಂತರ ಮಳೆ ಬರದೇ ಇರುವಂಥದ್ದು. 1-2-3 ಸಲ ಮಳೆ ಬಂತು, ಬಟ್ ದಿನಾದು ಇದೇ ಒಂದು ರುಟೀನ್ ಆಗಿಬಿಟ್ಟಿದೆ ಮಳೆದು. ಹೇಗಾಗಿದೆ ಅಂತ ಹೇಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಂಪ್ಲೀಟ್ ವಿಡಿಯೋ ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಲ್ಲ ವಿಷಯ ಹೇಳಿರ್ತೇನೆ.